ದಕ್ಷಿಣ ಕನ್ನಡ ಜಿಲ್ಲಾ ಬೌದ್ಧ ಮಹಾಸಭಾದ ವತಿಯಿಂದ 2566ನೇ ವೈಶಾಖ ಹುಣ್ಣಿಮೆಯ ಬುದ್ಧ ಜಯಂತಿ ಕಾರ್ಯಕ್ರಮ ಮಂಗಳೂರು ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಬೋಧಿಪ್ರಿಯ ಭಂತೇಜಿಯವರ ಉಪಸ್ಥಿತಿಯಲ್ಲಿ ಸೋಮವಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಮೈಸೂರಿನ ಜೇತವನ ಬುದ್ಧ ವಿಹಾರದ ಪೂಜ್ಯ ಬೋಧಿಪ್ರಿಯ ಭಂತೇಜಿಯವರು ಬುದ್ಧ ವಂದನೆ, ಮಹಾಮಂಗಳ ಪಠಣ, ಮೈತ್ರಿ ಧ್ಯಾನವನ್ನ ನಡೆಸಿಕೊಟ್ರು. ಜಿಲ್ಲಾ ಬೌದ್ಧ ಮಹಾಸಭಾದ ಅಧ್ಯಕ್ಷರಾದ ಆಯುಷ್ಮಾನ್ ಎಂವಿ ಪದ್ಮನಾಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮಂಗಳೂರು ಮೀನುಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಯುಷ್ಮಾನ್ ಡಾಕ್ಟರ್ ಶಿವಕುಮಾರ್ ಮಗದ, ಜಿಲ್ಲಾ ಬೌದ್ಧ ಮಹಾಸಭಾದ ಮಾಜಿ ಅಧ್ಯಕ್ಷ ಆಯುಷ್ಮಾನ್ ಕಾಂತಪ್ಪ ಅಲಂಗಾರ್, ಅಂಬೇಡ್ಕರ್ ಅವರೊಂದಿಗೆ ದೀಕ್ಷೆ ಪಡೆದ ನಾಗಪುರದ ಆಯುಷ್ಮಾನ್ ಥಾಣಾಜಿ ಭರಾಟೆ ಪಾಲ್ಗೊಂಡಿದ್ರು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 4 ಮಂದಿಗೆ ಬೌದ್ಧ ಧರ್ಮ ದೀಕ್ಷೆಯನ್ನ ನೀಡಲಾಯಿತು. ಪೂಜ್ಯ ಬೋಧಿಪ್ರಿಯ ಭಂತೇಜಿಯವರು ಧರ್ಮ ದೀಕ್ಷೆಯನ್ನ ನೆರವೇರಿಸಿದ್ರು. ಈಗ ಏಪ್ರಿಲ್ 14ರಿಂದ ಬಾಬಾ ಸಾಹೇಬರ ಜಯಂತಿಯನ್ನು ಇಡೀ ದೇಶಾದ್ಯಂತ ಮಾಡಿದರೆ ಹೊರದೇಶದಲ್ಲೆಲ್ಲರೂ ಮಾಡಿದರು. ಆ ಕಾರ್ಯಕ್ರಮದಿಂದ ಭಾಳಷ್ಟು ಜನ ಧರ್ಮದ ಕಡೆ, ಸತ್ಯದ ಕಡೆ ಎಲ್ಲ ಬರ್ತಾ ಇದ್ದಾರೆ. ಇಷ್ಟೆಲ್ಲ ಬರೋದಕ್ಕೆ ಕಾರಣ ಬಾಬಾ ಸಾಹೇಬರವರು ಮಹಾನಾಯಕ ಶ್ರೀ ಕಾರಣ. ಹಾಗಾಗಿ ಎಷ್ಟೋ ಜನಕ್ಕೆ ಇದು ಬಾಬಾ ಸಾಹೇಬರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಹಿರಿಯ ಮುಖಾಂತರ ಎಲ್ಲರಿಗೂ ಪರಿಚಯ ಆಗಿದೆ. ಎಲ್ಲ ದೇಶದಲ್ಲಿರುವಂಥ ಎಲ್ಲ ಸಮುದಾಯಗಳು ಎಲ್ಲರಿಗೂ ಬೇಕಾಗಿರುವಂಥದ್ದು, ಎಲ್ಲರಿಗೂ ಒಳ್ಳೆಯದಾದ ಬಯಸಿ ಈ ಧರ್ಮವನ್ನು ಭಗವಾನ್ ಬುದ್ಧರು ಏನು 45 ವರ್ಷ ಬೋಧನೆ ಮಾಡಿದ್ರು, ಆ ಬೋಧನೆಯನ್ನೇ ಅವರು ಆಯುಷ್ಮಾನ್ ಥಾಣಾಜಿ ಭರಾಟೆಯವರು ತನ್ನ 14ನೇ ವಯಸ್ಸಿನಲ್ಲಿ ಮಹಾರಾಷ್ಟ್ರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೊತೆಗೆ ಬೌದ್ಧ ಧರ್ಮ ದೀಕ್ಷೆಯನ್ನ ಪಡೆದ ಅನುಭವವನ್ನ ಹಂಚಿಕೊಂಡ್ರು. अन्याय अत्याचार अभी 21वीं सदी में भी चल रहे हैं. डॉक्टर बाबा साहब अम्बेडकर जी ने अब बड़े कठिनाई से बड़े दुख सहन करके अपनी शिक्षा पूरी करने के बाद हिंदू धर्म को सुधारने का और परिवर्तन करने का उन्होंने भरसक प्रयत्न किया. लेकिन उनको वह प्रयत्न और प्रयास करने में असफलता दिखाई देने के बाद बाबा साहब जी ने बोला है कि मैं हिंदू धर्म में कभी नहीं रहूँगा. मैं हिंदू धर्म में कभी नहीं रहूँगा. क्यों? मैं हिंदू धर्म छोड़ के बुद्ध धर्म अपनाऊँगा. ವೇದಿಕೆಯಲ್ಲಿ ಥಾಣಾಜಿ ಭರಾಟೆ ಅವರ ಪತ್ನಿ ಸಂಜೀವಿನಿ ಭರಾಟೆ ಅವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಬೌದ್ಧ ಸಭಾದ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಲಕ್ಷ್ಮಣ, ಜೊತೆ ಕಾರ್ಯದರ್ಶಿ ಭಾಸ್ಕರ್ ಕವತ್ತಾರು, ಕೋಶಾಧಿಕಾರಿ ಎಂ ಶಶಿಕಲಾ, ಸಂಘಟನಾ ಕಾರ್ಯದರ್ಶಿಗಳಾದ ಸುಂದರ್ ಉಳ್ಳಾಲ್, ದಿನೇಶ್ ಮೂಳೂರ್, ಶಿವರಾಮ್ ಪೇಜಾವರ ಉಪಸ್ಥಿತರಿದ್ದರು. ಬೌದ್ಧ ಸಭಾದ ಉಪಾಧ್ಯಕ್ಷ ಲಕ್ಷ್ಮಣ್ ವಾಮಂಜೂರು ಸ್ವಾಗತಿಸಿದ್ರು. ದಿನೇಶ್ ಮೂಳೂರು ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು. ದೇವಪ್ಪ ಪೇಜಾವರ ಅವರು ಕಾರ್ಯಕ್ರಮವನ್ನ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.